ಎಲ್ಲರೂ ನಿರೀಕ್ಷಿಸಿದಂಥ ನಿಮಗೆಲ್ರಿಗೂ ಗೊತ್ತಿದೆ, ನಮಗೆಲ್ರಿಗೂ ಗೊತ್ತಿದೆ. NSUಯಿಂದ ರಾಜಕೀಯವನ್ನು ಹೋರಾಟವನ್ನು ಆರಂಭಿಸಿ NSUಯಿಂದ ಸೇವಾದಳ, ಯೂತ್ ಕಾಂಗ್ರೆಸ್, ಅದೇ ರೀತಿ ಮೇನ್ ಕಾಂಗ್ರೆಸ್ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ಪ್ರಪ್ರಥಮವಾಗಿ ಉಪಚುನಾವಣೆಯ ಮೂಲಕ ಪ್ರತಿನಿಧಿಸಿ ತದನಂತರ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಒಟ್ಟಿಗೆ 5 ಬಾರಿ ಶಾಸಕರಾಗಿ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ಅದೇ ರೀತಿ ನಂತರ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆ ಮತ್ತು ಮೊದಲಿಗೆ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ನಂತರ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮತ್ತು ಚಾಮರಾಜ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ವಿರೋಧ ಪಕ್ಷದಲ್ಲಿರುವಾಗ ಕೂಡ ಉಪನಾಯಕನಾಗಿ ಸೇವೆ ಸಲ್ಲಿಸಿ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಮೂಡಿಬಂದು ಕರ್ನಾಟಕ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿದೇಶದಲ್ಲೂ ಕೂಡ ಹಲವಾರು ಬಿರುದನ್ನು ಪಡೆದುಕೊಂಡು ತಮ್ಮ ಕ್ಷೇತ್ರದ ಮತದಾರರಿಗೆ ಸಿಕ್ಕಿದಂಥ ಒಂದು ಗೌರವವನ್ನು, ತಾವು ಕೊಟ್ಟಂಥ ಮತಕ್ಕೆ ನೀಡಿದಂಥ ಗೌರವವನ್ನು ಹೆಚ್ಚಿಸುವಂಥ ಒಂದು ಕೀರ್ತಿಯನ್ನು ಸಲ್ಲಿಸುವುದರ ಮೂಲಕ ಕಳೆದ 3 ವರ್ಷದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುವುದರ ಮೂಲಕ ಈ ರಾಜ್ಯದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಬ್ಬ ಉತ್ತಮ ಸ್ಪೀಕರ್ ಎಂಬ ಬಿರುದನ್ನು ಪಡೆದಂಥ UT ಖಾದರ್ ಅವರಿಗೆ ನಮ್ಮ ಕೇಂದ್ರ ನಾಯಕತ್ವ, ಅದೇ ರೀತಿ ರಾಜ್ಯದ ನಾಯಕತ್ವ, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿಕೊಂಡು ಅವರಿಗೆ ಪ್ರಥಮ ಅವಧಿಯಲ್ಲಿ ಪುನಃ ಆರೋಗ್ಯ ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥ ಅದೇ ಆರೋಗ್ಯ ಖಾತೆಯನ್ನು ಅವರಿಗೆ ನೀಡುವುದರ ಮೂಲಕ ಇನ್ನು 2 ವರ್ಷದಲ್ಲಿ ಇನ್ನೂ ಕೂಡ ಉತ್ತಮವಾದಂಥ ಸೇವೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರು ಕೂಡ ಅವರಿಗೆ ಆ ಸ್ಥಾನವನ್ನು ನೀಡಿದ್ದಾರೆ. ಆ ಒಂದು ಸ್ಥಾನವನ್ನು ನೀಡಿದ ನಂತರ ಅಧಿಕಾರವನ್ನು ಪಡೆದು ಪ್ರಥಮ ಬಾರಿ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದು ಅವರನ್ನು ಅವರ ಕ್ಷೇತ್ರದ ಕಾರ್ಯಕರ್ತರು, ಮತದಾರರು, ಅಭಿಮಾನಿಗಳು ಮಾತ್ರವಲ್ಲ, ಇಡೀ ಜಿಲ್ಲೆಯ ಅಭಿಮಾನಿಗಳು ಬಹಳಷ್ಟು ಜನರು ಸೇರಿಕೊಂಡು ಅವರನ್ನು ಬಹಳ ಗೌರವದಿಂದ ಸ್ವಾಗತಿಸಿ ಇಷ್ಟರವರೆಗೆ ಯಾರನ್ನು ಕೂಡ ಆ ರೀತಿ ಸ್ವಾಗತಿಸಿಲ್ಲ ಎಂಬಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸ್ವಾಗತಿಸುವುದರ ಮೂಲಕ ಮಾಡಿಕೊಂಡು ಬೆಳಗಿನಿಂದ ಬಿಡುವಿಲ್ಲದೆ ತದನಂತರ ಉಳ್ಳಾಳದ ಪ್ರತಿಯೊಂದು ಧರ್ಮದ ಧಾರ್ಮಿಕ ಕ್ಷೇತ್ರಗಳನ್ನು, ಮಂಗಳೂರಿನಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರವನ್ನು ಕೂಡ ವಿಸಿಟ್ ಮಾಡಿ ತದನಂತರ ಅವರಿಗೆ ರಾಜಕೀಯ ಭವಿಷ್ಯವನ್ನು ನೀಡಿದಂಥ ಈ ಜಿಲ್ಲೆಯ ರಾಷ್ಟ್ರದ ಒಬ್ಬ ಧೀಮಂತ ನಾಯಕ, ಹಣಕಾಸಿನ ಸಚಿವರಾಗಿದ್ದಂಥ ಬಿ ಜನಾರ್ದನ ಪೂಜಾರಿ ಅವರ ಆಶೀರ್ವಾದವನ್ನು ಪಡೆಯಲು ಅವರ ಮನೆಗೆ ಹೋಗಿ, ತದನಂತರ ರಮಣಾತ್ರಯವರ ಮನೆಗೆ ಹೋಗಿ, ತದನಂತರ ನಮ್ಮ ಮುಡಿಬು ಬ್ಲಾಕಿನ ಅಧ್ಯಕ್ಷರಾದಂಥ ಪ್ರಸಾದ್ ಕಾಜವರವರ ಪೂಜ್ಯ ತಂದೆಯವರಾದ ಅವರ ಮನೆಯಲ್ಲೂ ಕೂಡ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಬಹಳಷ್ಟು ಸಮಯದಿಂದ ಕಾಯುತ್ತೇವೆ ಎಂಬ ಒಂದು ನೆನಪನ್ನು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಹ ಮಸೂದ್ ಸಾಹೇಬ್ರವರ ಮನೆಗೂ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಬಹಳ ವರ್ಷದಿಂದ ಅವರ ಹಿಂದೆ ನಿಂತು, ಅದು ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಅದು ಎಲ್ಲ ಧರ್ಮದವರು, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಲ್ಲರೂ ಕೂಡ ಭೇದ ಭಾವ ಇಲ್ಲದೆ ಅವರನ್ನು ತಮ್ಮ ಕೆಲವರು ಅವರನ್ನು ಮಗನಾಗಿ, ಅವರನ್ನು ಒಬ್ಬ ಶಿಷ್ಯನಾಗಿ, ಅವರನ್ನು ಎಲ್ಲ ವಿಧದಲ್ಲೂ ಕೂಡ ಆಶೀರ್ವದಿಸಿದಂಥ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ನೆನಪನ್ನು ಯಾವತ್ತೂ ಮರೆಯಲಿಕ್ಕೆ ಇಲ್ಲ ಎಂಬ ಒಂದು ನೆನಪನ್ನು ಅವರು ಯಾವಾಗಲೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ತಮ್ಮೆಲ್ಲರ ಆಶೀರ್ವಾದವನ್ನು ಪುನಃ ಪಡೆಯಲಿಕ್ಕೆ, ತಮ್ಮೆಲ್ಲರ ಬೆಂಬಲವನ್ನು ನೀಡಿದಂಥ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲು ಸನ್ಮಾನ್ಯ UT ಖಾದರ್ ಸಾಹೇಬರು, ನಮ್ಮ ಗೌರವಾನ್ವಿತ ಸಚಿವರು ಇವತ್ತು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಸ್ವಾಗತಿಸ್ತಾ ಇವತ್ತಿನ ಸಭೆಯ ಕಾರ್ಯಕ್ರಮವನ್ನು ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರನ್ನು ನಾವು ಹೇಳಬೇಕು, ಕಳೆದ 3 ವರ್ಷದಲ್ಲಿ ಸ್ಪೀಕರ್ ಸಾಹೇಬರು ರಾಜಕೀಯ ಕ್ಷೇತ್ರದಲ್ಲಿ ಇರಲಿಲ್ಲ. ಅವರು ರಾಜಕೀಯಕ್ಕೆ ರಾಜೀನಾಮೆ ನೀಡಿ ಸ್ಪೀಕರ್ ಇದ್ದಾಗಲೂ ಕೂಡ ನಮ್ಮ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕ್ನ ಅಧ್ಯಕ್ಷರು ಮಾತ್ರವಲ್ಲ, ನಮ್ಮ ಸಮಸ್ತ ಎಲ್ಲ ಬೂತ್ ಮಟ್ಟದಿಂದ ನಮ್ಮ ಬ್ಲಾಕ್ ಮಟ್ಟದವರೆಗಿನ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಅವರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೆ, ಪಕ್ಷದ ಕೆಲಸಕ್ಕೆ ಬರಲು ಸಾಧ್ಯವಾಗದಿದ್ದರೂ ಕೂಡ
ಅವರ ಕೊರತೆಯನ್ನು ನೀಗಿಸಲು ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ. ಅದು ಯಾವತ್ತೂ ಕೂಡ ಅವರಿಗೆ ನೆನಪಿದೆ. ಆ ಒಂದು ಕೆಲಸವನ್ನು ಅವರ ಅನುಪಸ್ಥಿತಿಯಲ್ಲಿ ಮಾಡಿದ್ದೇವೆ. ಆದರೂ ಕೂಡ ಅವರು ಇಲ್ಲದೆ ಅದನ್ನು ನೀಗಿಸಲು ಬಹಳ ಕಷ್ಟವಾಗಿದೆ ನಮಗೆ. ಪ್ರತಿಯೊಂದು ಬೂತ್ ಮಟ್ಟದಿಂದ ಬ್ಲಾಕ್ ಮಟ್ಟದವರೆಗೆ ನಮಗೆ ಈ ಕಾರ್ಯಕ್ರಮ ಮಾಡಲು ಕೆಲಸ ಕಾರ್ಯಗಳು ಮಾಡಲು ಅವರ ಅನುಪಸ್ಥಿತಿಯಲ್ಲಿ ಬಹಳ ಕಷ್ಟವಾಗಿದೆ. ಆದರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿದು ಅವರ ಇದಕ್ಕೆ ಕೊರತೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಂಬ ನೆನಪನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಅವರೆಲ್ಲರೂ ಕೂಡ ಅವರ ಉಪಸ್ಥಿತಿಯಲ್ಲಿ ಮಗದೊಮ್ಮೆ ನೆನಪು ಮಾಡ್ತಾ ಅವರ ಅನುಪಸ್ಥಿತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಬೂತ್ ಮಟ್ಟದಿಂದ ಬ್ಲಾಕ್ ಮಟ್ಟದವರೆಗಿನ ಇಡೀ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತಾ ಇಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕಣಚೂರು ಮೋಹನ್ ಸಾಹೇಬ್ರು ಇರ್ಬೋದು, ಕಣಚೂರು ಸಮೂಹ ಸಂಸ್ಥೆಯ ಅಧ್ಯಕ್ಷರು ಮಾತ್ರವಲ್ಲ, ಪಕ್ಷಕ್ಕಾಗಿ ಕಳೆದ ಒಂದು 40-45 ವರ್ಷದಿಂದ ಪಕ್ಷಕ್ಕಾಗಿ ಬಹಳಷ್ಟು ದುಡಿದವರು ಸಾಹೇಬ್ರ ನಮ್ಮ ಯುಟಿ ಖಾದರ್ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಎಲ್ಲ ಪಕ್ಷದ ಹಿರಿಯ ಮುಖಂಡರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಮೂಡದ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಲ್ರವರಿದ್ದಾರೆ. ಅದೇ ರೀತಿ ನಮ್ಮ ಮೈನಾರಿಟಿ ಸೆಲ್ನ ಅಧ್ಯಕ್ಷರಾದಂಥ ಶಾಹುಲ್ ಅಮೀದ್ ಅವರಿದ್ದಾರೆ. ಎಲ್ಲ ನಾಯಕರು ಒಬ್ಬೊಬ್ಬರ ಹೆಸರು ಹೇಳಿದ ಈಗಾಗಲೇ ತಡವಾಗಿದೆ. ತಾವೆಲ್ಲರೂ ಕೂಡ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಪಕ್ಷದ ಮುಖಂಡರು, ಮಹಿಳಾ ಮುಖಂಡರು ಇರ್ಬೋದು, NSU ಇರ್ಬೋದು, ಸೇವಾದಳ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಹಿಂದುಳಿದ ಘಟಕ ಇರ್ಬೋದು, ಅಲ್ಪಸಂಖ್ಯಾತ ಘಟಕ, ಬೇರೆ ಬೇರೆ ಘಟಕದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಮುಂದಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಅವರ ಹಿತೈಷಿಗಳು ಕೂಡ ಅವರಿಗೆ ಅಭಿನಂದಿಸಲು ಇಲ್ಲಿ ಬಂದಿದ್ದಾರೆ. ಬೆಳಿಗ್ಗೆಯಿಂದ ಇಲ್ಲಿ ಬಹಳಷ್ಟು ಸಾವಿರಾರು ಜನ ಸೇರುತ್ತಿತ್ತು. ಆದರೂ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ಬಹಳಷ್ಟು ಜನ ಅವರನ್ನು ಅಭಿನಂದಿಸಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಅಭಿನಂದಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ, ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ತಾವೆಲ್ಲ ಶಿಸ್ತುಬದ್ಧವಾಗಿ ಲೈನ್ನಲ್ಲಿ ಬಂದು ವಾಲಂಟಿಯರ್ಸ್ ಇದ್ದಾರೆ, ಸೇವಾದಳದಿದ್ದವರು ಇದ್ದಾರೆ. ನಮ್ಮೆಲ್ಲರೂ ಕೂಡ ಅವರು ಹೇಳಿದಾಗೆ ಶಿಸ್ತಲ್ಲಿ ಬಂದು ಕೊನೆಯದಾಗಿ ಅಭಿನಂದಿಸುವಂಥ ಕಾರ್ಯಕ್ರಮ ಮಾಡಬೇಕು. ಈಗ ನಮ್ಮ ಮಂತ್ರಿಗಳು ತಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ.